ಪ್ರಥಮ ದಾಳಿ ಆರಂಭಗೊಂಡಿದೆ. ಉತ್ತಮ ಪಾದಚಾಲನೆಯ ಮೂಲಕವಾಗಿ ಅಂಕವನ್ನು ಗಿಟ್ಟಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿಕೊಳ್ಳುತ್ತಿರುವಂತಹ ಪ್ರಸ್ತುತ ವಿಧ ಸಂಖ್ಯೆ 2ರ ದಾಳಿ ಆರಂಭಗೊಂಡಿದೆ. ಒಂದು ಭಾಗದಲ್ಲಿ ಬೋನಸ್ ಕೂಡ ಆನ್ ಆಗಿರುವಂತಹ ಸಂದರ್ಭ. ಸಂಪೂರ್ಣ ಡಿಫೆನ್ಸ್ ಇರುವಂತಹ ಸಂದರ್ಭದಲ್ಲಿ ಉತ್ತಮ ಪಾದಚಾಲನೆಯ ಮೂಲಕವಾಗಿ ಅಂಕವನ್ನು ಗಳಿಸಿಕೊಳ್ಳುವಂತಹ ಪ್ರಯತ್ನದಲ್ಲಿರುವಂತಹ ದಾಳಿಗಾರ. ಇದು ಮಮತಾ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಸಂಘ ರಿಜಿಸ್ಟರ್ಡ್ ಅರ್ಚಕರು, ಕಾರ್ಕಳ ತಾಲೂಕು ಮತ್ತು ಉಡುಪಿ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ರಿಜಿಸ್ಟರ್ಡ್ ಸಹಭಾಗಿತ್ವದಲ್ಲಿ 8 ತಂಡಗಳ ಹೊನಲ ಬೆಳಕಿನ ಲೀಗ್ ಮಾದರಿಯ ಪಂದ್ಯಕೂಟದ ದ್ವಿತೀಯ ಸೆಮಿಫೈನಲ್ ಹಂತದಲ್ಲಿ ನಾವುಗಳು ಸತತವಾಗಿ ಸೆಮಿಫೈನಲ್ ಹಂತದವರೆಗೂ ಕೂಡ ಸತತ ಅಂಕವನ್ನು ಗಳಿಸಿಕೊಂಡು ಬರುತ್ತಿರುವಂತಹ ದಾಳಿಗಾರ ಇದೀಗ ಪ್ರಸ್ತುತ ದಾಳಿಯಲ್ಲಿ ಬೋನಸ್ ಮಾಡುವಂತಹ ನಾಸಿರ್ ಅಮ್ಮಿ. ಕರಾವಳಿಯ ಭಾಗದಲ್ಲಿ ಬಹಳಷ್ಟು ಕಬಡ್ಡಿಯ ಅಭಿಮಾನಿಗಳ ಮನಸ್ಸನ್ನು ಗೆದ್ದಿರುವಂತಹ ಈ ನಾಸಿರ್ ಅಮ್ಮಿ ಪ್ರಸ್ತುತ ದಾಳಿಯಲ್ಲಿ ಮಾಡು ಇಲ್ಲವೇ ಮಡಿ. ಉಮಾ ಮಹೇಶ್ವರಿ ಇದು ದೊಡ್ಡ ಬೇಟೆಗಿದು. ಸಾಥಿಯನ್ನು ಪಡೆದುಕೊಂಡು ಪ್ರಸ್ತುತ ದಾಳಿಯಲ್ಲಿ ಸುಂದರ ನಗುಮುಖದ ಯುವಕ ಸೂಪರ್ ರೈಡರ್ ಮಾಡಿಕೊಂಡಿರುವಂತಹ ದಾಳಿಗಾರ 6-4 in favor of ಉಮಾ ಮಹೇಶ್ವರಿ. 6-4ರ ಮೂಲಕವಾಗಿ 2 ಅಂಕಗಳ ಮುನ್ನಡೆಯಲ್ಲಿರುವಂತಹ ಸಂದರ್ಭದಲ್ಲಿ ಪ್ರಸ್ತುತ 6ರ ಡಿಫೆನ್ಸ್ ಇದೆ. ಒಂದು ಭಾಗದಲ್ಲಿ ಬೋನಸ್ ಕೂಡ ಆನ್ ಆಗಿದೆ. ವಿದ್ಯಾಂಜನೇಯದ ಚಕ್ರವ್ಯೂಹದಲ್ಲಿ ಅದ್ಯಾವ ರೀತಿಯಾಗಿ ದಾಳಿಗಾರ ದಾಳಿಯನ್ನು ಮುನ್ನಡೆಸಿಕೊಳ್ಳುತ್ತಾನೆ ಎನ್ನುವಂಥದ್ದನ್ನು ಕಾದು ನೋಡಬೇಕಾದರೆ ಪ್ರಸ್ತುತ ದಾಳಿಯಲ್ಲಿ ಉಮಾ ಮಹೇಶ್ವರಿಯ ದಾಳಿಗಾರ ಕಬಡ್ಡಿ ಎನ್ನುವಂತಹ ಉಚ್ಚಾರಣೆಯನ್ನು ಮಾಡಿಕೊಂಡು ದಾಳಿಗಾರಿಕೆ ಪೀಠದಲ್ಲಿ ಪರಿಚಯಿಸಿಕೊಳ್ಳುತ್ತಾ ಇದ್ದಾರೆ. ಪ್ರಸ್ತುತ ದಾಳಿಯಲ್ಲಿ ಸೋಲು ಟ್ಯಾಕಲ್ ಆಗಿದೆ. 4ರ ಡಿಫೆನ್ಸ್ ಇರುವಂತಹ ಮಧ್ಯದಲ್ಲಿ ಸೋಲುವಿನ ಬಂಧನ.
ತ್ವರಿತಗತಿಯ ಪಾದಚಲನೆಯ ಮಾಡುವುದರ ಮೂಲಕವಾಗಿ ಅಂಕವನ್ನು ಗಳಿಸಬೇಕೆನ್ನುವಂತಹ ತವಕದಲ್ಲಿರುವಂತಹ ಉಳ್ಳಾಳದ ಭರವಸೆಗೆ ದಾಳಿಗಾರ ಸೆಲ್ಫ್ ಔಟ್. ಮತ್ತೆ ಪ್ರಸ್ತುತ ಗಳಿಸಬೇಕೆನ್ನುವಂತಹ ತವಕದಲ್ಲಿ ವಿದ್ಯಾಂಜನೇಯ ತಂಡದ ದಾಳಿಗಾರ in favor of Uma Maheshwari. ನಾಸಿರ್ ಆನೆ ಅಮ್ಮಿ ಪ್ರಸ್ತುತ ದಾಳಿಯಲ್ಲಿ ಚುರುಕಾದ ಪಾದಚಲನೆಯನ್ನು ಮಾಡಿಕೊಳ್ಳುವುದರ ಮೂಲಕವಾಗಿ ಭೇದಿಸಲು ಎಲ್ಲ ತಂತ್ರ ಕುತಂತ್ರಗಳನ್ನು ಅಳವಡಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ಟ್ಯಾಕಲ್ ಆನ್ ಆಗಿರುವಂತಹ ಸಂದರ್ಭದಲ್ಲಿ ಚುರುಕಾದ ಪಾದಚಲನೆಯನ್ನು ಹೊಂದಿರುವಂತಹ ಇದು ನಾಸಿರ್ ಅಮ್ಮಿಯ ದಾಳಿ ಆರಂಭಗೊಂಡಿದೆ. ಅಮ್ಮಿ ನಾಸಿರ್ ಬಹಳಷ್ಟು ಪ್ರಯತ್ನವನ್ನು ಮುನ್ನಡೆಸಿಕೊಳ್ಳುತ್ತಿರುವಂತಹ ನಾಸಿರಿಯಾನೆ ಅಮ್ಮಿ ಕೊನೆಗೂ ಟ್ಯಾಕಲ್ in favor of Uma Maheshwari. ಹನ್ನೆರಡು ಹತ್ತರ ಮೂಲಕವಾಗಿ ಮುನ್ನಡೆಯಲ್ಲಿರುವಂತಹ ಉಮಾ ಮಹೇಶ್ವರಿ ತಂಡ ಬೋನಸ್ 4 ಡಿಫೆನ್ಸ್ ಇರುವಂತಹ ಸಂದರ್ಭದಲ್ಲಿ ಎರಡು ಅಂಕ ಆಗಿರುವಂತಹ ಸಂದರ್ಭದಲ್ಲಿ ಕಳೆದ ಬಾರಿ ಸೂಪರ್ ಟ್ಯಾಕಲ್ಗೆ ಬಲಿಯ in favor of Uma Maheshwari. 15-13 ಮೂಲಕವಾಗಿ ಮುನ್ನಡೆಯಲ್ಲಿರುವಂತಹ ಉಮಾ ಮಹೇಶ್ವರಿ ತಂಡ ಸತತವಾಗಿ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಅಂಕವನ್ನು ಗಳಿಸುತ್ತಿರುವಂತಹ Good tackle. No comment. ಉತ್ತಮ ರೀತಿಯಾದಂತಹ ದಾಳಿಯನ್ನು ಸಂಘಟನಾ ದಾಳಿಗಾರ ಪ್ರಸ್ತುತ ದಾಳಿಯಲ್ಲಿ ನಾಸಿರ್ ಅಮ್ಮಿ ಬಹಳಷ್ಟು ಅನುಭವದ ತಾರೆ 19-17 in favor of Uma Maheshwari. ಕರಾವಳಿಯ ಭಾಗದಲ್ಲಿ ತನ್ನದೇ ಆಗಿರುವಂತಹ ಅಭಿಮಾನಿಗಳ ವರ್ಗ ಹೊಂದಿರುವಂತಹ ಈ ನಾಸಿರ್ ಅಮ್ಮಿ
ವಿದ್ಯಾರ್ಥಿನಿಯ ತಂಡದ ದಾಳಿಗಾರನ ದಾಳಿ ಆರಂಭಗೊಳ್ಳುತ್ತಿರುವ ಸಂದರ್ಭದಲ್ಲಿ ಯಶಸ್ವಿಯ ದಾಳಿ ಕಂಡು 19-19 ಸಮಬಲ ಹೋರಾಟವನ್ನು ನಡೆಸಿಕೊಳ್ಳುತ್ತಿರುವ ಆಟಗಾರರು ಮೂಲಕವಾಗಿ ಕೂಡ ಅಂಕವನ್ನು ಗಳಿಸಬಲ್ಲ ಜಾರ್ಮೆಯುಳ್ಳ ಆಟಗಾರ ಬೋನಸ್ ಸುಮನಾಕಲ್ ಆನ್ ಆಗಿರುವ ಸ್ಥಿತಿ ಪಂದ್ಯದಲ್ಲಿ ಉಮಾಮಹೇಶ್ವರಿ ಪ್ರಸ್ತುತ ಬಹಳ ಅಂತರವನ್ನು ಕಾಯ್ದುಕೊಂಡಿತ್ತು ಪಂದ್ಯದ ಮೊದಲ ಅವಧಿಯಲ್ಲಿ. ಆ ಬಳಿಕ ಬಹಳ ನಿಕಟ ಸ್ಪರ್ಧೆ. ಇದೀಗ ಎರಡು ತಂಡಗಳು ಕಳೆದ ಸೆಮಿಫೈನಲ್ ಸ್ಪರ್ಧೆಯ ಮತ್ತೆ ನೆನಪಿಸುವ ಮತ್ತೊಂದು ಅತ್ಯಂತ ಶ್ರೇಷ್ಠ ಪ್ರದರ್ಶನ ಎರಡು ತಂಡಗಳ ಮಧ್ಯೆ. ಸೋಲು ಅಂಕಗಳನ್ನ ಗಳಿಸಿಕೊಂಡ ವೇಗದಲ್ಲಿ ಕಳಕೊಳ್ಳುತ್ತಾ ಇದೆ ಉಮಾಮಹೇಶ್ವರಿ. 21-20 in favor of ವಿದ್ಯಾರ್ಜನೆಯ. ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಉಳ್ಳಾಲ ಭಾಗದ ಅತ್ಯಂತ ಪ್ರಬುದ್ಧ ಎರಡು ತಂಡಗಳು, ಯುವ ತಾರೆಗಳು, ಯುವ ಮನಸ್ಸುಗಳೇ. ಇದು ಸುಧನ್ವಾ ಅಲ್ಲ, ಇದು ಸುಪ್ರೀತ್ ಅಲ್ಲ, ಆದರೆ ಸುಪ್ರೀತ್ ಸ್ಪಷ್ಟವಾದ ಡಿಫೆನ್ಸ್. ಆಲ್ ಔಟಿನ ಪೂರ್ಣಾಂಕ 24-21 ಈ ಮೂರು ಅಂಕಗಳ ಅಂತರವನ್ನ ಕಾಯ್ದುಕೊಂಡಿರುವ ಸ್ಪರ್ಧಾ ವಿದ್ಯಾಂಜನೆಯ ಉಳ್ಳಾಲದ ಪರವಾಗಿ ಶ್ರವಣ ಹಸನನ ಬೇಟೆ. ವಾಟರ್ ಟ್ಯಾಕಲ್ ಆಂಕಲ್ ಹೋಲ್ಡ್ ಮೂಲಕ ಕಾರ್ನರ್ನಲ್ಲಿ ದಿಟ್ಟ ಪ್ರತಿರೋಧ ಯಶರಾಜ. 22-24 in favor of ವಿದ್ಯಾರ್ಜನೆಯ. ಇಲ್ಲಿ ವಿದಗ್ಧನ ಬೇಟೆಯಾಡುವ ತವಕಗಳಲ್ಲಿ 23-24 24-23 ಎಂತಹ ಮನಮೋಹಕ ರೋಚಕತೆಯ ಸ್ಪರ್ಧೆ. ಅವಳಿ ಸೆಮಿಫೈನಲ್ಗಳು ಪೈಸಾ ವಸೂಲ್ ಪ್ರೇಕ್ಷಕರಿಗೆ. ಆದರೆ ಚಳಿಯ ನಡುವೆಯೂ ಕೂಡ ಪಂದ್ಯದ ರೋಚಕತೆಯನ್ನು ಕಂಡುಕೊಳ್ಳುತ್ತಿರುವ ಆಟಗಾರರನ್ನು ಕಾಣಬಹುದಾಗಿದೆ. ಶ್ರವಣ ಕಾರ್ನರ್ ಆಟಗಾರರ ಮೇಲೆ ಎರಗುವ ಪ್ರಯತ್ನಗಳು ಮುಂದುವರಿದ ವೇಳೆಯಲ್ಲಿ ಸರ್ವಾಂಗೀಣ ಪ್ರದರ್ಶನವನ್ನು ಕಾಣಬಹುದು. ಉಮಾಮಹೇಶ್ವರಿ ವೈದ್ಯಾಂಜನೇಯ ಉಳ್ಳಾಲ ತಂಡಗಳ ಆಟಗಾರರ ಮಧ್ಯ ಪರಿಪೂರ್ಣ ಸಮಯಗಳಲ್ಲಿ ಅಂತರ ಹೆಚ್ಚಿಸಿಕೊಳ್ಳುವ ಪ್ರಯತ್ನ ಯಶರಾಜ ದಾಳಿಯಲ್ಲಿ. ಸಾಯಿ ಗಾಯಾಳುವಾಗಿ ಹೊರಾಂಗಣದಲ್ಲಿದ್ದಾಗ ಆ ಜಾಗದಲ್ಲಿ ಮತ್ತೆ ಯಶರಾಜನ ಜವಾಬ್ದಾರಿಗಳು ಹೆಚ್ಚತೊಡಗಿದೆ. ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಯ ಹುಡುಗರು ಜೊತೆಗೆ ನಾಸೀರ್, ಸೋನು ಅತಿಥಿ ಆಟಗಾರರಾಗಿ ಪಂದ್ಯಾವಳಿಯಲ್ಲಿ ಶ್ರೇಷ್ಠತೆಯ ಪ್ರದರ್ಶನವನ್ನು ಮುಂದುವರಿಸಿಕೊಳ್ಳುತ್ತಿರುವ ಆಟದ ಮುಖೇನ ಈ ಭಾಗದಲ್ಲಿ ವಿದ್ಯಾಂಜನೇಯ ಉಳ್ಳಾಲ ತನ್ನ ಗತಕಾಲದ ವೈಭವಗಳ ಮೂಲಕ ಮರಳಿ ಬಂದು ಕಡಬದಲ್ಲಿ ಚಾಂಪಿಯನ್. ಆ ಬಳಿಕ ಇಲ್ಲಿ ಪಂದ್ಯ ಪ್ರತಿಸ್ಪರ್ಧೆಯಲ್ಲಿ ಕೂಡ ರೋಚಕತೆಯ ಹೋರಾಟಗಳನ್ನು ನೀಡಬಲ್ಲ ಚತುರ ಪ್ರದರ್ಶನಗಳನ್ನು ಕಾಣಬಹುದಾಗಿದೆ ಪಂದ್ಯಾವಳಿಯಲ್ಲಿ. ಎಂತಹ ಅದ್ಭುತವಾದ ಸ್ಪರ್ಧೆಯ ನಿಲುವಿನಲ್ಲಿದೆ ಈ ಪಂದ್ಯ. ಹೋರಾಟದ ಕಾವು ಹೆಚ್ಚಾಗುತ್ತಾ ಇದೆ, ಕಿಚ್ಚು ಹಚ್ಚುತ್ತಾ ಇದೆ. ಹಸನನ್ನು ವಂಚಿಸಿ ರೋಲಿಂಗ್ ಎಸ್ಕೇಪ್ ಮೂಲಕ ಅವಳಿ ಅಂಕಗಳನ್ನು ಮತ್ತೆ ಬೇಟೆಯಲ್ಲಿ ಮುಂದುವರಿದಿದೆ. ಮುನ್ನಡೆ ವಿದ್ಯಾಂಜನೇಯ ಉಳ್ಳಾಲ. 26-23 in favor of ವಿದ್ಯಾರ್ಜನೆಯ. 26-23ರಲ್ಲಿ ಆಡಿದ ಪ್ರತಿ ಪಂದ್ಯಗಳಲ್ಲೂ ಅದ್ಭುತವಾದ ಗೆಲುವಿನ ಮೂಲಕ 3 ಗೆಲುವುಗಳ ಮೂಲಕವಾಗಿ ಸೆಮಿಫೈನಲ್ಗೆ ಪ್ರವೇಶವನ್ನ ಮಾಡಿದ ತಂಡ ಅದು ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಕಪಿಕಾಡಿ. ಶಬನ ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ಶ್ರೇಯಸ್
ದಾಳಿಗಾರನಾಗಿ ಗುರುತಿಸಿಕೊಂಡಂತಹ ಆಟಗಾರ. ಪ್ರಸ್ತುತ ಲೆಫ್ಟ್ ಕಾರ್ನರ್ ನಲ್ಲಿ ಡಿಪೆಂಡರ್ ಆಗಿ ಪ್ರಬಲ ನಾಸೀರ್ ಅಮೀನ್. ಆಗಬೇಕಿದೆ ಅವಲೋಕನ, ಪಂದ್ಯಕ್ಕೆ ಬೇಕಾಗಿದೆ ಅವಶ್ಯ ಅಂಕ. ಸುಧನ್ವ ಮಾಡಿದ ಪ್ರಯತ್ನ ವ್ಯರ್ಥವಾಗಿದೆ. ವಿಶ್ರಾಂತಿಯ ಕೋರಿಕೆ. 27 ಪ್ರಬಲವಾದ ಸ್ಪರ್ಧಾಕರಣದಲ್ಲಿ ಚವ್ವ ಮತ್ತೆ ಮರಳಿ ಅಂಕಣದಲ್ಲಿ ಅಂತರ ಬಹಳಷ್ಟಿದೆ. ಹೋರಾಟ ಗರಿಷ್ಠ ಮಿತಿಯಲ್ಲಿದೆ. ಶ್ರೇಷ್ಠತೆಯ ಪ್ರದರ್ಶನವನ್ನು ಮುಂದುವರಿಸಿಕೊಂಡ ಆಟಗಾರರುಗಳ ಮಧ್ಯೆ ಈ ಪಂದ್ಯ. ನಾಸೀರ್ ಅಡ್ವಾನ್ಸ್ ಟ್ಯಾಕಲ್ ಮಾಡಿದ ಪ್ರಯತ್ನಗಳು ವ್ಯರ್ಥವಾಗುವ ವೇಳೆಯಲ್ಲಿ ಸುಧನ್ವ ಮಾಡಿದ ತಪ್ಪನ್ನ ಈ ಬಾರಿ ನಾಸೀರ್. ಅಂಕಗಳು ಮುಂದುವರಿತಾ ಇದೆ. ಸಮೀಪದ ಸ್ಪರ್ಧೆಗಳು ಮತ್ತೆ ಜಾರ್ಜ್ನ ಬೇಟೆಯಾಡಿದ ಯಶರಾಜ. 28-25 in favor of ವಿದ್ಯಾಂಜನೇಯ. ಕಳೆದ ಪಂದ್ಯದಲ್ಲೂ 3 ಅಂಕಗಳ ಅಂತರದಲ್ಲಿ SDM ಮುನ್ನಡೆಯನ್ನ ಕಾಯ್ದುಕೊಳ್ಳುವ ಮೂಲಕವಾಗಿ ಅರ್ಧನಾರೀಶ್ವರ ಮಟ್ಲುಪಾಡಿ ತಂಡಕ್ಕೆ ಹೋರಾಟ ನೀಡಿತ್ತು. ಆದರೆ ಇಲ್ಲಿ ಅದೇ ಪುನರಾವರ್ತನೆಯಾಗುತ್ತಾ ಇದೆ. ಅಂತರ ಚವ್ವ ಬಂಧಿಸಲ್ಪಟ್ಟ ಆಟಗಾರ ಇರಾದ ಶ್ರವಣ. 28-26 ಕಳೆದ ರಾತ್ರಿ ನಮ್ಮ ಜೊತೆಗೆ ಪಂದ್ಯಾವಳಿಯಲ್ಲಿ ಉದ್ದಕ್ಕೂ ಕಾಣಿಸಿಕೊಂಡ ಸುಖೇಶ್ ಹೆಗ್ಡೆ ಮತ್ತೆ ಬೆಳಗಿನ ಜಾವದಲ್ಲಿ ಅಂತಾರಾಷ್ಟ್ರೀಯ ಕಬಡ್ಡಿಯ ನಕ್ಷತ್ರ. ಮತ್ತೆ ಅಂಕಣದ ಒಳಭಾಗದಲ್ಲಿ ರತೀಶ್ ಅವರ ಕಣ್ಣುಗಳು ಓಡತಾ ಇದೆ. ಎಲ್ಲಿ ಸುಖೇಶ್ ಅಂತಾರೆ. ಸ್ಪಷ್ಟ ನಿರೀಕ್ಷೆಗಳು ಮುಂದುವರಿದ ವೇಳೆಯಲ್ಲಿ ಅವಕಾಶಗಳನ್ನು ಸೃಷ್ಟಿಸಿಕೊಳ್ಳುವ ಜಾಣ್ಮೆಯುಳ್ಳ ಆಟಗಾರರು. ಪ್ರತಿ ಪಂದ್ಯ, ಪ್ರತಿ ಸೆಕೆಂಡ್, ಪ್ರತಿ ಅಂತರ, ಪ್ರತಿ ನಿಮಿಷ ಇದು ಎದುರಾಳಿಯ ಎದೆ ಜಲ್ಲನಿಸುವ ಪಂದ್ಯ. ವೀಕ್ಷಕರನ್ನ ತನ್ನೆಡೆಗೆ ಸೆಳೆದ ಕಬಡ್ಡಿ ಉಪಾಂತ್ಯ ಸ್ಪರ್ಧೆ. ಹಸನ್ಮುಖಿ ವಾಟ್ ಎ ಟ್ಯಾಕಲ್. ಕ್ಷಣಾರ್ಧದಲ್ಲಿ ಎದುರಾಳಿಯ ಗಮನವನ್ನು ಬೇರೆಡೆಗೆ ಕೇಂದ್ರೀಕರಿಸುವಂತೆ ಮಾಡಿ ಟ್ಯಾಕಲ್ ಮಾಡಲಾಗಿದೆ. 28-27 ವಾಟ್ ಎ ಮ್ಯಾಚ್. ಮತ್ತೆ ಮರಳುತ್ತಾ ಇದೆ ಪಂದ್ಯ. ನಿಕಟ ಸ್ಪರ್ಧೆ. ನಾಸೀರ ಇದು ನರ್ವಸ್ ಆಗಲಾರ. ಉಮಾ ಮಹೇಶ್ವರಿ now leading 29-28 ಎಂತಹ ಸ್ಪರ್ಧೆಯಲ್ಲಿ ಉಮಾ ಮಹೇಶ್ವರಿ ಮುನ್ನಡೆಯಲ್ಲಿ 1 ಅಂಕದ ಮುನ್ನಡೆ. ಚಂಚಲೆ ಸುಧನ್ವ 29 each. ಇಪ್ಪತ್ತೊಂಬತ್ತರಲ್ಲಿ ಸ್ಪರ್ಧೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಜಾರ್ಜ್, ನಿತಿನ್, ಸುಧನ್ವ, ಯಶರಾಜ ದಾಳಿಯಲ್ಲಿ 3 ಡಿಫೆಂಡರ್ಗಳ ಮಧ್ಯೆ ಪರಿಪೂರ್ಣತೆಗಳನ್ನು ಮೇಂದು ಕೇಂದ್ರೀಕರಿಸಿಕೊಳ್ಳುವ ಭಿನ್ನ ಭಾಗಗಳ ಹೊಂದಿರತಕ್ಕಂಥ ಆಟಗಾರರು ವಿವಿಧ ತಂಡಗಳಲ್ಲಿ. ಆದರೆ ಇದು ಒಂದೇ ಭಾಗದ ಹಲವು ತಾರೆಗಳು. ಸುಧನ್ವ ದಾಳಿಗೂ ಲಾಸ್ಟ್ 5 minutes ಫುಲ್ ಟೈಮ್. ಕೊನೆಯ 5 ನಿಮಿಷಗಳ ಅವಧಿ. 29 ಅಂತಿಮ 5 ನಿಮಿಷ. ಸುಧನ್ವ ದಾಳಿಗೂ ಸೈ, ಟ್ಯಾಕಲ್ಗೂ ಸೈ, ಸರ್ವಾಂಗೀನ ಆಟಗಾರ. ಲೆಫ್ಟ್ ಕಾರ್ನರ್ನಲ್ಲಿ ಹಸನ್ ತನ್ನ ಬೇಟೆಗೆ ಕಾಯುತ್ತಿರುವ ವೇಳೆಯಲ್ಲಿ ನಿಖರತೆಯ ಹೋರಾಟಗಳನ್ನು ಕಂಡುಕೊಂಡಿರುವ ಸ್ಪರ್ಧಾಕರಣದಲ್ಲಿ ಕಾಣಬಹುದಾಗಿದೆ ಹೋರಾಟದ ಕಿಚ್ಚು.
ಪ್ರತಿಸ್ಪರ್ಧೆಯ ಪ್ರಬಲತೆಗಳ ಮೂಲಕ ಅವಳಿ 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 ಮಲ್ಟಿ 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 ಪಾಯಿಂಟ್ಸ್. Divines George. Last 4 minutes for the full time. ಕೊನೆ 4 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ ಜಾರ್ಜಿನ ಆಟ. 31-29 in favor of Uma Maheshwari. ಸಮಯದ ಅದ್ಭುತ ಪರಿಕಲ್ಪನೆಗಳಲ್ಲಿ ಪಂದ್ಯ. ಅರೆ ಹರೆ 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 ಹೋರಾಟ. ಟ್ಯಾಕಲ್. ಉಮಾ ಮಹೇಶ್ವರಿ ಮುನ್ನಡೆಯಲ್ಲಿ 34-29 in favor of ಅಂತಿಮ ಕ್ಷಣಗಳಲ್ಲಿ ಪಂದ್ಯ 34, 36, 32ರಲ್ಲಿ 4 ಅಂಕಗಳ ಅಂತರದಲ್ಲಿ ಸ್ಪರ್ಧೆ 36-32. ಇಲ್ಲಿ ಎಲ್ಲಕ್ಕೂ ಸಮಯವಿದೆ, ಆದರೆ ಪಂದ್ಯವನ್ನು ತಮ್ಮ ತೆಕ್ಕೆಗೆ ಎಳೆದುಕೊಳ್ಳಬೇಕಾಗಿರುವ ಸ್ಪಷ್ಟತೆಯಲ್ಲಿದೆ ಆಟಗಾರರ ಉತ್ಸಾಹ. ಅನವಶ್ಯಕ ಟ್ಯಾಕಲ್ಗೆ ಪ್ರಯತ್ನ ವಿದ್ಯುತ್ ಮೂಲಕ ಶ್ರವಣ್ ಇರಾ. ಔಪಚಾರಿಕತೆ ಹಸನ್ ಶ್ರವಣ್. ವಿಸಲ್ ಮೊಳಗುವ ಕ್ಷಣಗಳಿಗೆ ಕಾಯಲಾಗುತ್ತಾ ಇದೆ. 37-33 4 ಅಂಕಗಳನ್ನು ಬಳಸಿಕೊಳ್ಳುವ ವೇಳೆಯಲ್ಲಿ ಶ್ರವಣ್ ಕಾರ್ನರ್ ವಿಭಾಗದಲ್ಲಿ ಯಶರಾಜನನ್ನು ಬಂಧಿಸುವ ಪ್ರಯತ್ನಗಳು. ಫೈನಲ್ ಕಡೆಗೆ ಧಾವಂತ ಉದ್ದನೆಯ ವಿಸಲ್. ಉಮಾ ಮಹೇಶ್ವರಿ ವರ್ಸಸ್